ಎರಡು ಕಡೆಗಳಲ್ಲಿ ಘನ ವಾಹನಗಳನ್ನು ನಿಲ್ಲಿಸಿ ಇವತ್ತು ಮಂಗಳೂರು ಕಾಸರಗೋಡು ಕಡೆ ವಾಹನಗಳು ಬರುವಂಥ ಪರಿಸ್ಥಿತಿ ಇಲ್ಲ. ಅದೇ ರೀತಿ ತಲಪಾಡಿ ಹೆದ್ದಾರಿಯಲ್ಲಿ ಅಕ್ರಮ ವಾಹನ ನಿಲುಗಡೆ, ಅಪಘಾತದ ಭೀತಿ ಹೆಚ್ಚಳ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ರಾಷ್ಟ್ರೀಯ ಹೆದ್ದಾರಿಯ ತಲಪಾಡಿ ಟೋಲ್ಗೇಟ್ ದಾಟಿ ಸ್ವಲ್ಪ ಮುನ್ನಡೆದರೆ ಸಾಕು, ಅಲ್ಲಿ ಸಾವಿನ ದೂತರು ಹೊಂಚು ಹಾಕಿ ಕುಳಿತಿರುವ ದೃಶ್ಯ ಕಣ್ಣಿಗೆ ರಾಚುತ್ತದೆ. ರಸ್ತೆಯ ಎಡಭಾಗವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ರಾತ್ರಿ ಹಾಗೂ ಹಗಲು ಎನ್ನದೆ ಮನಸ್ಸು ಇಚ್ಛೆ ನಿಲ್ಲಿಸಲಾಗುತ್ತಿರುವ ಘನ ವಾಹನಗಳು ಇಂದು ಸ್ಥಳೀಯರಿಗೆ ಮತ್ತು ಸವಾರರಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಟೋಲ್ಗೇಟ್ನ ಸಮೀಪವಿರುವ ಹೋಟೆಲ್ಗಳು ಮತ್ತು ಇತರ ವ್ಯಾಪಾರ ಕೇಂದ್ರಗಳಿಗೆ ಬರುವ ಗ್ರಾಹಕರು ಹಾಗೂ ಕಾಸರಗೋಡು ಕಡೆಗೆ ಮರಳುವ ವಾಹನ ಸವಾರರಿಗೆ ಈ ನಿಂತಿರುವ ಬೃಹತ್ ಲಾರಿ ಹಾಗೂ ಕಂಟೈನರ್ಗಳು ಭಾರೀ ಗೋಚರ ತಡೆಯನ್ನುಂಟು ಮಾಡುತ್ತಿವೆ. ಟೋಲ್ಗೇಟ್ ಕಡೆಯಿಂದ ಅತಿವೇಗವಾಗಿ ಧಾವಿಸಿ ಬರುವ ವಾಹನಗಳು ಈ ಒತ್ತುವರಿ ಮಾಡಲಾದ ವಾಹನಗಳ ಮರೆಯಲ್ಲಿ ಮುಚ್ಚಿ ಹೋಗುವುದರಿಂದ ರಸ್ತೆ ದಾಟುವ ಅಥವಾ ರಸ್ತೆಗೆ ತಿರುವು ಪಡೆಯುವ ಸವಾರರಿಗೆ ವಾಹನಗಳು ಬರುವುದು ಕೊನೆ ಕ್ಷಣದವರೆಗೂ ಅರಿಕೆಗೆ ಬರುವುದಿಲ್ಲ. ಪರಿಣಾಮವಾಗಿ ಇಲ್ಲಿ ನಿತ್ಯವೂ ಜೀವಭಯದ ನಡುವೆಯೇ ಪ್ರಯಾಣಿಸುವಂತಾಗಿದ್ದು, ಈಗಾಗಲೇ ಹಲವು ಅಪಘಾತಗಳು ಕೂದಳೆಲೆ ಅಂತರದಲ್ಲಿ ತಪ್ಪಿ ಹೋಗಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದರಲ್ಲಿ ತುಂಬ ಅಪಘಾತಗಳು ಅದಕ್ಕೆ ಮುಂಚೆ ಆಗಿದೆ. ಆದರೂ ಈಗ ಪುನಃ ಮೊನ್ನೆಯಿಂದ 2-3 ಅಪಘಾತ ಆಗಿದೆ. ಈ ಹೋಟೆಲ್ನ ಪಕ್ಕದಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ನಿಂತು ಇಡೀ ಅರ್ಧ ರೋಡನ್ನು ನುಂಗಿದೆ. ಇದರ ಆಡಳಿತ ಮಂಡಳಿ ಸಹ ನೋಡ್ತಾ ಇದ್ದರೂ ಇದನ್ನು ಕಣ್ಣುಮುಚ್ಚಿ ನೋಡ್ತಾ ಇದೆ. ಇದರ ನಮ್ಮ ಉಡುಪಿ ರೆಸ್ಟೋರೆಂಟಿಗೆ ಹೋಗುವ ಕೆಲವು ವಾಹನಗಳು ಸಹ ಪಾರ್ಕಿಂಗ್ ಒಳಗೆ ಮಾಡಬೇಕಾಗ್ತದೆ. ಈ ಗಾಡಿಗಳನ್ನು ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿ ಬರುವಂಥ ನಾಗರಿಕರಿಗೆ ಮತ್ತು ಇಲ್ಲಿ ಹೋಗುವಂಥ ಬಸ್ಸುಗಳಿಗೆ ತೊಂದರೆ ಆಗುತ್ತದೆ. ರೋಡಲ್ಲಿ ಹೋಗೋರಿಗೆ ಇಲ್ಲಿ ಮತ್ತು ಸಣ್ಣ ಸಣ್ಣ ಗಾಡಿಗೆ ಬರುವಾಗ ಈ ಗಾಡಿಗಳು ನಿಂತು ಒಳಗೆ ಬರುವಂಥ ಗಾಡಿಗಳು ಅಲ್ಲಿಂದ ಬರುವಾಗ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ರಿಕ್ಷಾ ಆಗಲಿ ಬೈಕ್ ಆಗಲಿ ಇವರಿಗೆ ತೊಂದರೆ ಅನುಭವಿಸ್ತದೆ. ಸ್ವಲ್ಪ ಮುಂಚೆ ದೊಡ್ಡ ಸಣ್ಣ ಬ್ರಿಡ್ಜ್ ಇದೆ, ಆ ಬ್ರಿಡ್ಜಲ್ಲೂ ಸಹ ದೊಡ್ಡದಾದ ಆಕ್ಸಿಡೆಂಟ್ ಆಗುವಂತಹ ಸಂಭವ ಇದೆ. ಸಾಮಾನ್ಯ ನಾಗರಿಕರು ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಅಥವಾ ಸಣ್ಣ ಪುಟ್ಟ ದಾಖಲೆಗಳ ವ್ಯತ್ಯಾಸವಿದ್ದರೆ ಸಾಕು. ರಸ್ತೆ ಬದಿಯಲ್ಲಿ ಹೊಂಚು ಹಾಕಿ ಕುಳಿತುಕೊಳ್ಳುವ ಪೊಲೀಸ್ ಇಲಾಖೆ ಈಗ ಎಲ್ಲಿ ಮಲಗಿದೆ? ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುವ ಈ ಜನದಟ್ಟಣೆಯ ಹೆದ್ದಾರಿಯಲ್ಲಿ ರಸ್ತೆಯ ಅರ್ಧ ಭಾಗವನ್ನು ಆಕ್ರಮಿಸಿಕೊಂಡು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಈ ಘನ ವಾಹನಗಳ ಅಕ್ರಮ ನಿಲುಗಡೆ ಪೊಲೀಸರ ಕಣ್ಣಿಗೆ ಬೀಳುತ್ತಿಲ್ಲವೇ? ಅಥವಾ ಇಲ್ಲಿ ಇಲಾಖೆಯ ಕಣ್ಣು ಕುರುಡಾಗಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ತೀವ್ರವಾಗಿ ಕೇಳಿಬರುತ್ತಿವೆ. ಇನ್ನೂ ಜನಸಾಮಾನ್ಯರ ಜೇಬು ಕತ್ತರಿಸಲು ಸದಾ ಸಿದ್ಧರಿರುವ ಟೋಲ್ಗೇಟ್ ಅಧಿಕಾರಸ್ಥರಿಗೂ ಈ ಅವ್ಯವಸ್ಥೆ ಕಾಣುತ್ತಿಲ್ಲವೇ? ಟೋಲ್ಗೇಟ್ನ ತತಂಗದ ವ್ಯಾಪ್ತಿಯಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆದ್ದಾರಿ ಒತ್ತುವರಿಯಾಗಿ ವಾಹನಗಳು ನಿಲ್ಲುತ್ತಿದ್ದರೂ ಇಲಾಖೆಗಳ ಮೌನ ಒಳ ಒಪ್ಪಂದದ ಸಂಶಯಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ದೊಡ್ಡ ದುರಂತ ಸಂಭವಿಸಿ ಜೀವಹಾನಿಯಾಗುವ ಮುನ್ನ ಈ ಅಕ್ರಮ ವಾಹನ ನಿಲುಗಡೆಯನ್ನು ತಡೆದು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಾಗುವ ಪರಿಣಾಮಗಳಿಗೆ ಇಲಾಖೆಗಳೇ ನೇರ ಹೊಣೆ. ಇವತ್ತು ಎಲ್ಲ ವಾಹನಗಳಿಗೆ ಓಡಾಟ ಮಾಡುವುದಕ್ಕೆ ಅಸಾಧ್ಯ. ಅದೇ ರೀತಿ ಅದನ್ನು ಕಣ್ಣಿದ್ದು ಕುರುಡರಂತೆ ಕಾಣುವಂಥ ಅಧಿಕಾರಿಗಳು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಅದನ್ನು ನೋಡದವರಂತೆ ವರ್ತಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ಘನವಾಹನಗಳನ್ನು ತೆರವುಗೊಳಿಸಿ ಮುಂದೆ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಇದನ್ನು ತುಂಬ ಸಲ ನಾವು ಎಲ್ಲರಿಗೂ ತಿಳಿಸಿದ್ರು ಅದರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ಕೂಡಲೇ ಇದಕ್ಕೆ ಬೇಕಾಗಿ ಕ್ರಮವನ್ನು ಜರುಗಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.